ಸಿರಿ ಸಂಭ್ರಮ ಕಾರ್ಯಕ್ರಮದ ಪ್ರಾಯೋಜಕರು ರತ್ನ ಫಾರ್ ಎವರ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್, ನಿಟ್ಟೆ, ಕಾರ್ಕಳ. ರತ್ನ ಫಾರ್ ಎವರ್ ನಿಟ್ಟೆ ಅರ್ಪಿಸುವ ಸಿರಿ ಸಂಭ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ ಕುಂದಾಪುರ. ತುಳುನಾಡಿನ ಸಂಪ್ರದಾಯಗಳಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸುವಂತಹದ್ದು ಚಾವಡಿ ಅರಮನೆಗಳು. ಅಂತಹದ್ರಲ್ಲಿ ಚಾವಡಿ ಅರಮನೆಗಳಲ್ಲಿ ಶ್ರೇಷ್ಠತಮವಾದಂತಹ ಹಿರಿಮೆಯನ್ನು ಹೊಂದಿರುವಂತಹದ್ದು ನಂದಳಿಕೆಯ ಚಾವಡಿ ಅರಮನೆ. ಹೌದು, ನಂದಳಿಕೆ ಅಂದಾಕ್ಷಣ ಸರ್ವರಿಗೂ ನೆನಪಾಗುವಂತಹದ್ದು ಸಿರಿ ಆಯನೋತ್ಸವ. ಮಹಾಲಿಂಗೇಶ್ವರನ ಸನ್ನಿಧಾನದಲ್ಲಿ ನಡೆಯುವ ವೈಭವದ ಆಯನೋತ್ಸವವನ್ನು ಕಣ್ತುಂಬಿಕೊಳ್ಳುವುದೇ ಒಂದು ಪುಣ್ಯದ ಕಾರ್ಯ. ಬನ್ನಿ, ಆ ನಿಟ್ಟಿನಲ್ಲಿ ಸಿರಿ ಆಯನೋತ್ಸವದ ಸಂಭ್ರಮವನ್ನ ನೋಡಿಕೊಂಡು ಬರೋಣ. ತುಳುನಾಡ ಹಿರಿಮೆಗೆ ಶ್ರೇಷ್ಠತೆಯನ್ನ ಸಾರುವ ಚೌಟ ಅರಮನೆಯ ಕುರಿತು ಹೇಳ್ತಾ ಹೋದ್ರೆ ಸಮಯವೇ ಸಾಕಾಗೋದಿಲ್ಲ. ಆದರೆ ಬಹಳ ವಿಶೇಷವಾಗಿ ತುಳುನಾಡ ಪರಂಪರೆಗಳ ಹಿರಿಮೆಗೆ ಸಾಕ್ಷಿಯಾಗಿ ನಿಲ್ಲುವುದು ಈ ನಂದಳಿಕೆಯ ಸಿರಿ ಜಾತ್ರೆಯ ಆಯನೋತ್ಸವ. ಈ ಆಯನೋತ್ಸವದ ಶ್ರೇಷ್ಠತೆಗಳೇನು, ಇಲ್ಲಿ ನಡೆಯುವ ಜಾತ್ರೆಯ ವಿಶೇಷತೆಗಳೇನು, ಈ ಒಟ್ಟು ಸಿರಿ ಜಾತ್ರೆಯ ಆಯನೋತ್ಸವದಲ್ಲಿ ನಡೆಯುವ ವಿಧಿವಿಧಾನಗಳು, ಜಾತ್ರೆಯ ಸಂಭ್ರಮ ಎಲ್ಲವನ್ನ ನಿಮಗೆ ತಿಳಿಸ್ತೇವೆ ಈ ಸಿರಿ ಸಂಭ್ರಮ ವಿಶೇಷ ಕಾರ್ಯಕ್ರಮದಲ್ಲಿ. ತುಳುನಾಡು ಕಾರ್ಣಿಕ ದೈವಶಕ್ತಿಗಳ ನೆಲೆಪೀಡು. ಈ ಪುಣ್ಯಮಯವಾದ ತುಳು ಭೂಮಿಯಲ್ಲಿ ನೆಲೆಸಿರುವ ನಾವೇ ಧನ್ಯ. ಪರಶುರಾಮನ ಕೊಡಲಿಯ ಶಕ್ತಿಯ ಈ ನಾಡಿಗೆ ಯಾವುದೇ ಪ್ರಾಕೃತಿಕ ವಿಕೋಪದ ಭಯವಿಲ್ಲ ಎಂಬುದು ಇಲ್ಲಿನ ಜನರ ನಂಬಿಕೆಯೂ ಹಾಗೂ ಅದರಂತೆ ನಡೆದ ಸತ್ಯಾಸತ್ಯತೆಯೇ ಕೂಡ ಹೌದು. ತುಳುನಾಡಿನಲ್ಲಿ ಆಳಿದ ಮೆರೆದ ಹೋದ ಎಷ್ಟೋ ರಾಜ ಮಹಾರಾಜರು, ಅರಸರುಗಳು, ರಾಣಿಯರನ್ನ ಕಾಣಬಹುದು. ಅಲ್ಲದೆ ಈ ಪವಿತ್ರವಾದ ತುಳುನಾಡಿನಲ್ಲಿ ನೆಲೆಯಾದ ಬೇರ್ಯಾವ ಕಡೆಯಲ್ಲೂ ಕಾಣಸಿಗದ ದೈವಾರಾಧನೆಯು ಒಂದು ವಿಶಿಷ್ಟ ವಿಸ್ಮಯನ್ನುಂಟು ಮಾಡುವ ರೂಢಿ ಸಂಪ್ರದಾಯವಾಗಿದೆ. ತುಳುನಾಡಿನ ಜನರು ದೈವಗಳನ್ನ ತಮ್ಮ ಸಂಬಂಧಿಗಳಂತೆ ಪೂಜಿಸುತ್ತಾ, ಆರಾಧಿಸುತ್ತಾ, ನೇಮ ಕೋಲಗಳನ್ನ ನಡೆಸುತ್ತಾ ದೈವಗಳನ್ನ ಸಂಪ್ರೀತಗೊಳಿಸುತ್ತಾರೆ. ಈ ಮಹಾನ್ ತುಳುವ ನಾಡಿನಲ್ಲಿ ತಮ್ಮ ಕಾರ್ಣಿಕ ಶಕ್ತಿಯನ್ನ ತೋರಿಸುತ್ತಿರುವ ಕಾರ್ಣಿಕ ಶಕ್ತಿಗಳಾದ ಕಲ್ಕುಡ, ಪಂಜುರ್ಲೆ, ಹೈಗುಳಿ, ಚಿಕ್ಕಮ್ಮ, ಜುಮಾತಿ ಬಂಟ, ಹೀಗೆ ಹಲವಾರು. ಆದರೆ ಮಾನವ ರೂಪ ತಾಳಿ ಬಂದು ದೈವತ್ವಕ್ಕೇರಿದ ಕಲ್ಕುಡ, ಕರ್ಲುಟಿ, ಕೋಟಿ ಚೆನ್ನಯ್ಯ ದೈವಗಳ ಸಾಲಿನಲ್ಲಿ ಮಹಾಶಕ್ತಿಯಾಗಿ, ಅದರಲ್ಲಿಯೂ ಮಹಿಳೆಯರೊಡನೆ ಅವಿನಾಭಾವ ಸಂಬಂಧ ಹೊಂದಿ ಮೇಲು ಕೀಳೆಂಬ ಭೇದವಿಲ್ಲದೆ ಅವೈದಿಕ ನೆಲೆಯಲ್ಲಿ ಎಲ್ಲರಲ್ಲಿಯೂ ಐಕ್ಯರಾಗಿ ಕಾರಣಿಕವನ್ನ ತೋರಿಸಿಕೊಳ್ಳುವವಳೆ ಶ್ರೀ ತುಳುನಾಡಿನ ಸಪ್ತಸಿರಿಗಳು. ತುಳುನಾಡಿನಲ್ಲಿ ಅತ್ಯಂತ ಕಾರ್ಣಿಕ ತೋರುತ್ತಿರುವ ದೈವಶಕ್ತಿಯನ್ನ ಹೊಂದಿದವಳು ಶ್ರೀ ಸಿರಿದೇವಿ. ಸಿರಿದೇವಿಯು ಮುಖ್ಯವಾಗಿ ಮಹಿಳೆಯರ ಮೂಲಕ ಆವೇಶಗೊಂಡು ಬರುವ ಶಕ್ತಿ ಸ್ವರೂಪಿಣಿ. ಇವಳು ತನ್ನ ಸ್ವಾಭಿಮಾನ, ಹೋರಾಟ ಮತ್ತು ಛಲದಿಂದಲೇ ಹೋರಾಡಿ ದೈವತ್ವಕ್ಕೇರಿದ ಮಹಾನ್ ಮಹಿಳೆ. ಪುರಾಣದಲ್ಲಿ ಅಬ್ಬೆ ಮತ್ತು ದ್ರೌಪದಿಯರ ಸಾಲಿಗೆ ಸೇರುವ ಸಿರಿಯು ಇಂದು ತುಳುನಾಡಿನ ಎಲ್ಲೆಡೆ ಆರಾಧನೆಯಾಗುವ ಮಹಾನ್ ಶಕ್ತಿ ದೇವತೆಯಾಗಿದ್ದಾಳೆ. ತುಳು ಮಹಾಕಾವ್ಯ ಮತ್ತು ಪಾರ್ಧನಗಳಲ್ಲಿ ಈ ಬಗ್ಗೆ ತಿಳಿಯಬಹುದು. ಅದರಲ್ಲೂ ಮುಖ್ಯವಾಗಿ ಸಿರಿಪಾರ್ಧನದಲ್ಲಿ ಸಿರಿದೇವಿಯ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿ ದೊರೆಯುತ್ತದೆ. ಈಕೆ ಲೋಕನಿಯಮಕ್ಕೆ ವಿರುದ್ಧವಾಗಿ ಬದುಕಿ ಪ್ರತಿಭಟನೆಯ ಅಗ್ನಿಜ್ವಾಲೆಯಂತಿದ್ದವಳು. ಸಿರಿಯ ಚರಿತ್ರೆಯಲ್ಲಿ ಸರಿಸುಮಾರು 4 ತಲೆಮಾರುಗಳ ನಾವು ಕಾಣಬಹುದು. ಸಿರಿ, ಅವಳ ಮಕ್ಕಳು, ಮೊಮ್ಮಕ್ಕಳು ಮತ್ತು ಮರಿಮಕ್ಕಳು. ಸಿರಿಯ ಹುಟ್ಟಿನ ಬಗ್ಗೆ ಒಂದು ರೋಚಕವಾದ ಕಥೆ ಇದೆ. ಬಹಳ ಹಿಂದೆ ಸತ್ಯನಾಪುರವನ್ನ ಆಳುತ್ತಿದ್ದವನೇ ಶ್ರೀಮಂತ ಧನಿಕ ಬೆರ್ಮಾಳ್ವ. ಈತನು ಶ್ರೀಮಂತನಾಗಿದ್ದರೂ ಕೂಡ ಸಂತಾನವಿಲ್ಲದ ಚಿಂತೆಯು ಕಾಡುತ್ತಿತ್ತು.
ಹೀಗೆ ಬೆರ್ಮಾಳನ ಚಿಂತೆಯನ್ನ ಅರಿತ ಆದಿ ಆಲಂಡೆ ಕುಲಬ್ರಹ್ಮ ದೇವರು ನನ್ನ ಮೂಲಸ್ಥಾನ ಪಾಳು ಬಿದ್ದಿದೆ, ಅದನ್ನ ಜೀರ್ಣೋದ್ಧಾರ ಮಾಡು ಎಂದು ಅಪ್ಪಣೆ ಕೊಡುತ್ತಾರೆ. ದೇವಸ್ಥಾನವನ್ನ ನಿರ್ಮಿಸಿ ಅಲ್ಲಿ ನಿತ್ಯ ಪೂಜಾದಿಗಳು ನಡೆಯುವಂತೆ ಮಾಡುತ್ತಾನೆ. ಬೆರ್ಮಾಳ್ವನಿಂದ ಸಂತೃಪ್ತನಾದ ದೇವರು ಬ್ರಾಹ್ಮಣ ವೇಷದಲ್ಲಿ ಬಂದು ಸಿಂಗಾರದ ಹಾಳೆಯ ಮೇಲೆ ಗಂಧದ ಉಂಡೆಯನ್ನಿಟ್ಟು ಪ್ರಸಾದ ಕೊಡುತ್ತಾರೆ. ಹೀಗೆ ಬೆರ್ಮಾಳ್ವ ಅದನ್ನ ಹಿಡಿದು ದೇವಳಕ್ಕೆ ಪ್ರದಕ್ಷಿಣೆ ಬರುವಾಗ ಅದರಲ್ಲಿ ಮಗು ಅಳುವುದು ಕೇಳಿಸುತ್ತದೆ. ಸರಿಯಾಗಿ ನೋಡಿದ ಸಿರಿ ಪುಷ್ಪದಲ್ಲಿ ಒಂದು ಹೆಣ್ಣು ಮಗು ಇರುತ್ತದೆ. ಸಿರಿಪುಷ್ಪದಲ್ಲಿ ಅಯೋನಿಜೆಯಾಗಿ ಉದಿಸಿದ ಕಾರಣ ಅವಳನ್ನ ಸಿರಿ ಎಂದು ನಾಮಕರಣ ಮಾಡಿ ತನ್ನ ಸತ್ಯನಾಪುರದ ಅರಮನೆಗೆ ತಂದು ಬೆರ್ಮಾಳ್ವನು ಪ್ರೀತಿಯಿಂದ ಸಾಕುತ್ತಾನೆ. ಹೀಗೆ ಸಿರಿಯು ಬೆಳೆಯುತ್ತಾ ಪ್ರಾಯ ಬಂದಳಾದಾಗ ಅವಳಿಗೆ ಬೆರ್ಮಾಳನು ಮದುವೆ ಮಾಡಲು ನಿಶ್ಚಯ ಮಾಡುತ್ತಾನೆ. ಹಾಗೆ ಕುಂದಾಪುರದ ಬಸರೂರು ಕಾಂತು ಪೂಜಾನಿಗೆ ಮದುವೆ ಮಾಡಿ ಕೊಡುತ್ತಾನೆ. ಆಕೆಯ ಹುಟ್ಟಿನಂತೆ ಆಕೆಯ ಜೀವನವು ತುಂಬಾ ನಿಗೂಢವಾಗಿ ಮುಂದುವರಿಯಿತು. ಬನ್ನಿ, ನಂದಳಿಕೆಯ ಸಿರಿ ಜಾತ್ರೆಯ ಈ ಆಯನೋತ್ಸವದ ಸಂಭ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಉದಯ್ ಕುಮಾರ್ ಶೆಟ್ಟಿ ಅವರು. ಬನ್ನಿ ಅವರನ್ನು ಮಾತಾಡ್ಸೋಣ. ನಂದಳಿಕೆ ಸಿರಿ ಜಾತ್ರೆ ಇದು ನಂದಳಿಕೆಗೆ ಮಾತ್ರ ಸೀಮಿತವಾಗಿಲ್ಲ, ಇಡೀ ತುಳುನಾಡಿಗೆ ಒಂದು ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡುವಂಥ ಜಾತ್ರೆ. ಎಲ್ಲ ಜಾತ್ರೆಗಳಾಗಿ ನಂದಳಿಕೆ ಸಿರಿ ಜಾತ್ರೆ ನಡೀತಾ ಇಲ್ಲ. ಏನು ಮುದ್ದಣ್ಣನ ಹೆಸರಿನೊಂದಿಗೆ ನಮ್ಮ ಇಡೀ ಕರ್ನಾಟಕದಲ್ಲಿ ದೇಶದಲ್ಲಿ ಹೆಸರನ್ನು ಪಡೆದಿರುವಂಥ ಈ ಕ್ಷೇತ್ರ ಇವತ್ತು ಹೊಸ ನಾಯಕ, ವಿಭಿನ್ನತೆಯ ನಾಯಕ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನಂದಳಿಕೆ ಚಾವಡಿ ಮನೆ ಸುಹಾಸ್ ಹೆಗ್ಡೆ ಅವರ ನೇತೃತ್ವದಲ್ಲಿ ಹೊಸತನಗಳೊಂದಿಗೆ ಈ ಜಾತ್ರೆ ನಡೀತಾ ಇದೆ. ಇಲ್ಲಿಯ ಊಟದ ವ್ಯವಸ್ಥೆ ಇರ್ಬೋದು, ದೇವಸ್ಥಾನದ ಒಳಗಿನ ವ್ಯವಸ್ಥೆ ಇರ್ಬೋದು, ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು, ಎಲ್ಲವೂ ಮೆರವಣಿಗೆ ಇರ್ಬೋದು, ಪ್ರತಿ ವರ್ಷವೂ ವಿಭಿನ್ನ ರೀತಿಯಲ್ಲಿ ನಡೀತಾ ಬಂದಿದೆ. ಹೆಮ್ಮೆ ಅನ್ನಿಸ್ತಾ ಇದೆ ಇದರಲ್ಲಿ ಭಾಗವಹಿಸುವುದು, ಇದರಲ್ಲಿ ಪಾಲ್ಗೊಳ್ಳುವುದು. ಇವತ್ತು ರಾಜ್ಯದ ಬೇರೆ ಬೇರೆ ಮೂಲೆಗಳಿಂದ ಈ ಕಾರ್ಯಕ್ರಮಕ್ಕೋಸ್ಕರ, ಹಬ್ಬಕ್ಕೋಸ್ಕರ, ಜಾತ್ರೆಗೋಸ್ಕರ ಬರ್ತಾ ಇದ್ದಾರೆ.
ಸಾವಿರಾರು ಮಂದಿ ಬಂದಿದ್ದಾರೆ. ಪ್ರತಿ ವರ್ಷವೂ ಏನಾದರೂ ಇಲ್ಲಿ ಜಾತ್ರೆಗೆ ಬಂದಾಗ ಹೊಸ ವಿಚಾರಗಳನ್ನು, ಹೊಸ ವಿಷಯಗಳನ್ನು ತಿಳ್ಕೊಂಡು ಹೋಗಲಿಕ್ಕೆ, ಹೊಸ ಶಿಸ್ತನ್ನು ತಿಳ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ತುಳುನಾಡಿನಲ್ಲಿ ಇಂಥ ಒಂದು ಜಾತ್ರೆ ನಡೆಯುವುದು ನಮಗೆಲ್ಲ ತುಳುವರಿಗೆಲ್ಲ ಹೆಮ್ಮೆಯ ವಿಷಯ. ಎಲ್ಲ ಕಡೆಗಳಿಂದ ಬರ್ತಾ ಇದ್ದಾರೆ. ರಾತ್ರಿ ಇರ್ಬೋದು, ಮಧ್ಯಾಹ್ನ ಇರ್ಬೋದು, ರಾತ್ರಿ ಇವತ್ತು ನಡೆಯುವಂತಹ ಮೆರವಣಿಗೆ ಏನಿದೆ ಅದೆಲ್ಲ ಜಾತ್ರೆಗಳ ಮೆರವಣಿಗೆಗೆ ಒಂದು ಮಾದರಿಯಾದಂತಹ ಮೆರವಣಿಗೆ, ಅಷ್ಟು ಸುಂದರವಾದಂಥ ಮೆರವಣಿಗೆ ನಡೀತಾ ಇದೆ. ತುಳುನಾಡಿನಲ್ಲಿ ಈ ರೀತಿ ಜಾತ್ರೆ ನಡೆಯುವುದರಿಂದ ಪರಿಸರದ ಬೇರೆ ಚಿಕ್ಕ ಪುಟ್ಟ ದೇವಸ್ಥಾನಗಳಿಗೆ ಸಹ ಏನಾದರೂ ವಿಶೇಷವಾಗಿ ಜಾತ್ರೆಯನ್ನು ಮಾಡಲಿಕ್ಕೆ ಒಂದು ಪ್ರೇರಣೆ ನೀಡುವಂತಹ ಒಂದು ಜಾತ್ರೆ ನಂದಳಿಕೆ ಸಿರಿ ಜಾತ್ರೆ ಅಂತ ಹೇಳಿಕ್ಕೆ ಸಂತೋಷ ಪಡ್ತಿದ್ದೆ. ಅದಕ್ಕೋಸ್ಕರ ನಂದಳಿಕೆ ಎಲ್ಲ ಬಂಧುಗಳನ್ನು, ಭಕ್ತಾದಿಗಳನ್ನು, ವಿಶೇಷವಾಗಿ ನಂದಳಿಕೆ ಚಾವಡಿ ಮನೆ ಸುಹಾಸ್ ಹೆಗ್ಡೆರನ್ನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೆ. ಸಿರಿ ಸಂಭ್ರಮ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ಬಳಿಕ. ಸಿರಿ ಸಂಭ್ರಮ ಕಾರ್ಯಕ್ರಮದ ಪ್ರಾಯೋಜಕರು ರತ್ನ ಫಾರ್ ಎವರ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್, ನಿಟ್ಟೆ, ಕಾರ್ಕಳ. ಸಿರಿ ಸಂಭ್ರಮ ಕಾರ್ಯಕ್ರಮದ ಪ್ರಾಯೋಜಕರು ರತ್ನ ಫಾರ್ ಎವರ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೋರ್ಡಿಂಗ್ ಅಂಡ್
ಅಂಡ್ ಲಾಡ್ಜಿಂಗ್ ನಿಟ್ಟೆ ಕಾರ್ಕಳ. ವಿರಾಮದ ಬಳಿಕ ಮತ್ತೊಮ್ಮೆ ಸಿರಿ ಸಂಭ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸಿರಿ ತುಳುನಾಡಿನ ಸಂಪ್ರದಾಯದಲ್ಲಿ ತನ್ನದೇ ಆದ ಐತಿಹ್ಯವನ್ನ ಹೊಂದಿದೆ. ಆ ನಿಟ್ಟಿನಲ್ಲಿ ಈ ತುಳುನಾಡಿನ ಸಂಪ್ರದಾಯಗಳು ಮತ್ತು ನಂಬಿಕೆಗಳು, ಧಾರ್ಮಿಕ ಆಚರಣೆಗಳಲ್ಲಿ ಹಲವಾರು ವಿಧಾನಗಳಿದ್ರೂ ಕೂಡ ಸಿರಿ ಜಾತ್ರೆ ಎನ್ನುವಂಥದ್ದು ಬಹಳ ವಿಶೇಷ ಮತ್ತು ತುಳುವರಿಗೆ ಅಷ್ಟೇ ಶ್ರೇಷ್ಠತಮವಾದಂತಹದ್ದು. ಬನ್ನಿ ಆ ಕುರಿತ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಂಡು ಬರೋಣ. ಜನಿಸಿ ಮಹಾಶಕ್ತಿಯಾಗಿ ಮೆರೆದಳು. ಅದೇ ರೀತಿಯಲ್ಲಿ ಕಾಂತಪೂಂಜ ಸಿರಿಯನ್ನ ಬಯಸಿ ಮದುವೆಯಾಗಲು ನಿಶ್ಚಯಿಸಿದ್ದು, ಅದಕ್ಕೆ ಸಿರಿಯು ಕಾಂತಪೂಂಜನಿಗೆ ಕೆಲವೊಂದು ಷರತ್ತುಗಳನ್ನ ಹಾಕುವ ಮೂಲಕ ವಿವಾಹ ಬಂಧಕ್ಕೇರುತ್ತಾಳೆ. ಈ ರೀತಿಯಲ್ಲಿ ಷರತ್ತಿನ ಮೂಲಕ ತನ್ನ ತಂದೆಗೆ ಯಾರೂ ಇಲ್ಲದ ಕಾರಣ ನಾನು ಮದುವೆ ನಂತರ ತಂದೆ ಮನೆಯಾದ ಸತ್ಯನಾಪುರದ ಅರಮನೆಯಲ್ಲೇ ಇರುವುದಾಗಿ ಹೇಳುತ್ತಾಳೆ. ಇದಕ್ಕೆ ಕಾಂತಪೂಂಜ ಒಪ್ಪುತ್ತಾನೆ. ಹೀಗೆ ಕಾಲ ಕಳೆದಂತೆ ಸಿರಿಯು ಗರ್ಭವತಿಯಾಗುತ್ತಾಳೆ. ಸಿರಿಯ ಸೀಮಂತವನ್ನ ತನ್ನ ಮನೆಯಲ್ಲೇ ಮಾಡಬೇಕೆಂದು ಕಾಂತಪೂಂಜ ಹೇಳುತ್ತಾನೆ. ಅದರಂತೆ ಸಿರಿಯ ಸೀಮಂತ ಮಾಡಲು ಅವಳ ಗಂಡ ಅವಳನ್ನ ತನ್ನ ಮನೆಗೆ ಕೊಂಡೊಯ್ಯುತ್ತಾನೆ. ಹೀಗೆ ಸೀಮಂತಕ್ಕೆ ಎಲ್ಲಾ ತಯಾರಿಗಳು ನಡೆಯುತ್ತದೆ. ಸಿರಿಯ ಸೀಮಂತಕ್ಕೆ ಬಾಗಿನ ಕೊಡಲು ಕಾಂತಪೂಂಜ ಒಂದು ಸೀರೆಯನ್ನ ತರುತ್ತಾನೆ. ಅವನು ಬರುತ್ತಲೇ ಒಂದು ವೇಶ್ಯೆಯ ಮನೆಗೆ ಹೋಗುತ್ತಾನೆ. ಅಲ್ಲಿ ಅವಳು ಸೀರೆಯನ್ನ ಉಟ್ಟು ನೋಡುತ್ತಾಳೆ. ಆ ವಿಚಾರವನ್ನ ಮಾಯದಿಂದ ತಿಳಿದ ಮಾಯಾಶಕ್ತಿ ಸಂಪನ್ನೆ ಸಿರಿಯು ಕೆಂಡಾಮಂಡಲವಾಗುತ್ತಾಳೆ. ಅದೇ ರೀತಿ ತನ್ನ ಸೀಮಂತದ ದಿನ ಕಾಂತಪೂಂಜನು ಸೀರೆಯನ್ನ ಸಿರಿಗೆ ನೀಡಲು ಬಂದಾಗ ಅವಳು ಎಲ್ಲರ ಎದುರಿಗೆ ಅದನ್ನ ತಿರಸ್ಕಾರ ಮಾಡುತ್ತಾಳೆ. ಅಂತೆ ತಾನು ಯಾವುದೋ ವೇಷೆಯು ಉಟ್ಟು ಬಿಟ್ಟಂತಹ ಸೀರೆ ನನಗೆ ಬೇಡ ಎಂದು ಎಲ್ಲರ ಮುಂದೆಯೇ ಹೇಳುತ್ತಾಳೆ. ಆಗ ಎಲ್ಲರೂ ಒಮ್ಮೆ ಆಶ್ಚರ್ಯಚಕಿತರಾಗುತ್ತಾರೆ. ಕಾಂತಪೂಂಜನು ಒಮ್ಮೆ ಗಾಬರಿಯಾಗುತ್ತಾನೆ. ಮುಂದೆ ಸಿರಿಯು ತಾನು ಸತ್ಯನಾಪುರಕ್ಕೆ ತೆರಳಿ ಅಲ್ಲಿ ಗಂಡು ಮಗುವಿಗೆ ಜನ್ಮ ನೀಡುತ್ತಾಳೆ. ಆ ಗಂಡು ಮಗುವಿಗೆ ಕುಮಾರ ಎಂದು ನಾಮಕರಣ ಮಾಡುತ್ತಾಳೆ. ಈ ಸುದ್ದಿ ತಿಳಿದವರು ಕಾಂತಪೂಂಜ ಮಗುವನ್ನ ನೋಡಲು ಬರುವುದಿಲ್ಲ. ಅದೇ ರೀತಿ ಮಗುವಿನ ಜನ್ಮದಿಂದ ಅಜ್ಜನಿಗೆ ಮರಣವಾಗುವುದು ಎಂದು ಜ್ಯೋತಿಷಿಗಳು ಹೇಳುತ್ತಾರೆ. ಇದೇ ರೀತಿ ಒಂದು ದಿನ ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ಮತ್ತು ಮಗು ತುಂಬಾ ಅಳುತ್ತಿದ್ದುದನ್ನ ಕಂಡ ಅಜ್ಜ ಬೆರ್ಮಾಳ್ವ ಮಗುವನ್ನ ಎತ್ತಿಕೊಳ್ಳುತ್ತಾನೆ. ಅದರ ಪರಿಣಾಮ ಬೆರ್ಮಾಳ್ವ ತೀವ್ರ ಅನಾರೋಗ್ಯದಿಂದ ಮರಣವನ್ನಪ್ಪುತ್ತಾನೆ. ತನ್ನ ತಂದೆ ಮರಣವಾದ ಬಳಿಕ ಸಿರಿಯು ಈ ವಿಚಾರವನ್ನ ಕಾಂತಪೂಂಜನಿಗೆ ಮುಟ್ಟಿಸುತ್ತಾಳೆ. ಆದರೂ ಕೂಡ ಅವನು ಬರುವುದಿಲ್ಲ. ಮುಂದೆ ಸಿರಿಯು ದಿಟ್ಟತನದಿಂದ ತಂದೆಯ ಶ್ರದ್ಧಾ ಕಾರ್ಯಗಳನ್ನ ತಾನೇ ಮಾಡುತ್ತಾಳೆ. ಹೀಗೆ ಕೆಲ ಸಮಯದ ನಂತರ ಸತ್ಯನಾಪುರದ ಮೇಲ್ಛಾವಣಿಯನ್ನ ನೋಡಿಕೊಳ್ಳುತ್ತಿದ್ದ ಶಂಕರಾಳ್ವನು ಸಿರಿಯ ವಿರುದ್ಧ ತಿರುಗಿ ಬೀಳುತ್ತಾನೆ. ಇದಕ್ಕೆ ಸಿರಿಯ ಗಂಡ ಕಾಂತಪೂಂಜನೆ ಕುಮ್ಮಕ್ಕು ನೀಡುತ್ತಾನೆ. ಬನ್ನಿ, ಸಿರಿ ಸಂಭ್ರಮ ಜಾತ್ರೆಯಲ್ಲಿ ನಮ್ಮ ಜೊತೆ ಇದ್ದಾರೆ ನಂದಳಿಕೆ ತುಕಾರಾಮ್ ಶೆಟ್ಟಿ, ಲಕ್ಷ್ಮೀ ಜನಾರ್ದನ ದೇವಸ್ಥಾನದ ಆಡಳಿತ ಮುಕ್ತೇಸರು. ಬನ್ನಿ ಅವರನ್ನು ಮಾತಾಡ್ಸೋಣ. ನಮಸ್ಕಾರ. ನಮ್ಮ ಊರಿನ ಇತಿಹಾಸ ಪ್ರಸಿದ್ಧ ನಂದಳಿಕೆ ಸಿರಿ ಜಾತ್ರೆ, ಇದನ್ನು ನಾನು ಸುಮಾರು 60 ವರ್ಷಗಳಿಂದ ನೋಡ್ತಾ ಇದ್ದೇನೆ. ನನಗೀಗ 68. ವರ್ಷದಿಂದ ವರ್ಷಕ್ಕೆ ಸಂಭ್ರಮದಿಂದ ನಡೆಯುತ್ತಿರುವ ಈ ಜಾತ್ರೆ ಇದೀಗ ಒಂದು ಉತ್ತುಂಗ ಶಿಖರವನ್ನು ಏರಿದೆ. ಜಾತ್ರೆಯ ರೀತಿಯಲ್ಲಿ ಆಗದೆ ಬಹಳಷ್ಟು ವ್ಯವಸ್ಥಿತ ರೀತಿಯಲ್ಲಿ ಆಗ್ತಾ ಇರೋದು ಭಾಳ ಸಂತೋಷ. ಮೊದಲು ಜಾತ್ರೆ ಅಂದರೆ ಗೌಜಿ, ಗದ್ದಲ, ಬ್ಯಾಂಡು ವಾದ್ಯ ಮಾತ್ರ ಇತ್ತು. ಈಗ ಇಲ್ಲಿ ನಾವು ಈ ಜಾತ್ರೆಯಿಂದ ಕಲಿಯಬೇಕಾದ ಅನೇಕ ವಿಚಾರಗಳಿವೆ. ಒಂದು ಜಾತ್ರೆಯನ್ನು ಶಿಸ್ತುಬದ್ಧವಾಗಿ ಸ್ವಯಂ ಸೇವಕರ ಪರಿಶ್ರಮದಿಂದ ಹೇಗೆ ನಡೆಸಬಹುದು ಎಂಬುದನ್ನು ನಂದಳಿಕೆಯಲ್ಲಿ ನೋಡಿ ಕಲಿಯಬೇಕು ಎಂಬ ಮಾತನ್ನು ನಾವು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇವೆ. ನಾನು ಬಾಲ್ಯದಲ್ಲಿ ಕಂಡಂತೆ ಇಲ್ಲಿ ದೂರದಿಂದ ನಡೆದು ಬರಬೇಕಿತ್ತು. ರಸ್ತೆ ವ್ಯವಸ್ಥೆ ಸರಿಯಾಗಿರಲಿಲ್ಲ, ವಾಹನಗಳಿರಲಿಲ್ಲ. ಆದರೂ ಕೂಡ ತಿಂಗಳ ಬೆಳಕಿನಲ್ಲಿ ಬಹಳ ದೂರದಿಂದ ಜನ ಬರ್ತಾಯಿದ್ರು. ಮಂದಿಲ್ಲಿ ಮಾರ್ಗದ ಹೈವೇಯಲ್ಲಿ ಮಂಜರ್ಪಲ್ಕೆ ಬೆಳ್ಮಣ್ಣಲ್ಲಿ ಇಳಿದು ಅಲ್ಲಿಂದ ನಡೆದು ಬರಬೇಕಾಗಿತ್ತು.
ಭಾಳ ಆಯಾಸದಿಂದ ಬರ್ತಿದ್ರು. ಇಲ್ಲಿ ಸಿಕ್ಕ ಇದನ್ನು ಆಹಾರವನ್ನು ತೆಗೆದುಕೊಂಡು ಹೋಟೆಲ್ಗಳನ್ನು ಅವರ ಆಹಾರಕ್ಕಾಗಿ ಆಶ್ರಯಿಸಬೇಕಿತ್ತು. ಆದರೆ ಇತ್ತೀಚೆಗೆ ಕೆಲವಾರು ವರ್ಷಗಳಿಂದ ಇಲ್ಲಿ ಅನ್ನ ಸಂತರ್ಪಣೆ, ಬಾಯಾರಿದವರಿಗೆ ಬೇಕಾದ ಬಾಯಾರಿಕೆ, ತಂಪು ಪಾನೀಯ ಈ ಎಲ್ಲ ವ್ಯವಸ್ಥೆಗಳಿವೆ. ಮತ್ತು ಯಾವುದೇ ರೀತಿಯ ಅನಾನುಕೂಲತೆ ದೂರದಿಂದ ಬಂದ ಭಕ್ತರಿಗೆ ಆಗದಂತೆ ಇಲ್ಲಿಯ ವ್ಯವಸ್ಥಾಪಕ ವರ್ಗ, ಆಡಳಿತ ವರ್ಗ ಮತ್ತು ಎಲ್ಲ ಸ್ವಯಂ ಸೇವಕರು ನೋಡ್ತಾ ಇರುವುದು ಬಹಳ ಸಂತೋಷದ ವಿಚಾರ. ಏನಾದರೂ ತೊಂದರೆ ಆದರೆ ಸಂಬಂಧಪಟ್ಟವರು ಹೇಳಿದಾಗ ಅದಕ್ಕೆ ತಕ್ಕ ಪರಿಹಾರವನ್ನು ನಮ್ಮ ಸ್ವಯಂ ಸೇವಕರು ನೀಡುತ್ತಿರುವುದು ಮತ್ತು ಸ್ವಯಂ ಸೇವಕರು ಸುಮಾರು 15 ದಿನಗಳಿಂದ ಈ ಬಗ್ಗೆ ಪರಿಶ್ರಮ ಪಡುತ್ತಿರುವುದು ಅದು ಅಭಿನಂದನೀಯ. ಹಾಗೆ ನಮ್ಮೂರ ಜಾತ್ರೆ ಅದೊಂದು ಶಿಸ್ತುಬದ್ಧ ಜಾತ್ರೆಯಾಗಿ ನಡೆಯುತ್ತಿದೆ. ಬೇರೆ ಇದನ್ನು ನೋಡಿ ಅನೇಕ ಜನ ಅನುಕರಿಸಬಹುದಾದಂತಹ ಆದರ್ಶ ಅಥವಾ ಒಂದು ಶಿಸ್ತು ಇಲ್ಲಿಯ ಸ್ವಯಂ ಸೇವಕರಲ್ಲಿ ನಾವು ನೋಡ್ತಾ ಇದ್ದೇವೆ. ಮನೆ ಸುಹಾಸ್ ಹೆಗ್ಡೆಯವರ ಆಡಳಿತದಲ್ಲಿ ಇದು ಮತ್ತಷ್ಟು ಶಿಸ್ತುಬದ್ಧವಾಗಿ ನಡೆಯುತ್ತಾ ಇದೆ. ಇದನ್ನು ಕಂಡವರು ಅನೇಕ ಪ್ರಭಾವಿತರಾಗಿ ಅನೇಕ ಜನ ನಮಗೂ ಸ್ವಲ್ಪ ಮಾರ್ಗದರ್ಶನ ಮಾಡಿ ನಿಮ್ಮ ವಾಲಂಟಿಯರ್ಸ್ ನಮ್ಮಲ್ಲಿ ಬಂದು ಸೇವೆ ಕೊಡಲಿಕ್ಕೆ ರೆಡಿ ಇದ್ದಾರಾ ಅಂತ ಕೇಳುವಷ್ಟರ ಮಟ್ಟಿಗೆ ನಂದಳಿಕೆ ಜಾತ್ರೆ ಸಂಭ್ರಮದಿಂದ ಶಿಸ್ತುಬದ್ಧವಾಗಿ ನಡೆಯುತ್ತಿರುವುದು ಬಹಳ ಸಂತೋಷ. ಈರ್ವರು ಒಂದಾಗಿ ಊರಿನವರಿಗೆ ಇಲ್ಲಸಲ್ಲದನ್ನ ಹೇಳಿಕೊಟ್ಟು ಹಣದ ಮದದಿಂದ ಸತ್ಯನಾಪುರದ ಅರಮನೆಯನ್ನ ತಮ್ಮ ವಶಕ್ಕೆ ಪಡೆದುಕೊಂಡು ಸಿರಿಯನ್ನ ಹೊರಗೆ ಹಾಕುತ್ತಾರೆ. ಸಿರಿ ತನ್ನ ಗಂಡನಲ್ಲಿ ಸಹಾಯಕ್ಕೆ ಬರುವಂತೆ ಕೇಳಿಕೊಳ್ಳುತ್ತಾಳೆ. ಆಗ ಕಾಂತುಪುಂಜ ಮನೆಯೊಳಗಿದ್ದುಕೊಂಡೇ ಇಲ್ಲವೆಂದು ಹೇಳುತ್ತಾನೆ. ಆಗ ಸತ್ಯದ ದೈವಿ ಗುಣವುಳ್ಳ ಸಿರಿಯು ಆ ಊರಿನ 10 ಸಮಸ್ತರ ಮುಂದೆ ತನಗೆ ವಿಚ್ಛೇದನ ಬೇಕೆಂದು ಕೇಳಿದಾಗ ಕಾಂತುಪುಂಜ, ನೀನು ಹೊತ್ತು ಕಳೆಯುವುದರೊಳಗೆ ಮಾವುಕಳ ಹೊಳೆಯನ್ನ ದಾಟಿದರೆ ಅದೇ ನಿನಗೆ ವಿಚ್ಛೇದನ, ಇಲ್ಲವಾದರೆ ನಿನ್ನನ್ನ ಎಳೆದು ತರುತ್ತೇನೆ ಎಂದು ಹೇಳುತ್ತಾನೆ. ಆಗ ಸಿರಿಯು ಕೋಪೋದ್ರಿಕ್ತಳಾಗಿ ತನ್ನ ದಿವ್ಯ ಶಕ್ತಿಯನ್ನ ತಿಳಿಯಪಡಿಸುವ ಉದ್ದೇಶದಿಂದ ಸತ್ಯನಾಪುರದ ಅರಮನೆ ಉರಿದು ಹೋಗಲಿ, ತನ್ನನ್ನ ಕೈ ಹಿಡಿದು ವಂಚನೆ ಮಾಡಿದ ಪತಿ ಭೀಕರ ಕಾಯಿಲೆಯಲ್ಲಿ ಬೀಳಲಿ ಎಂದು ಶಾಪ ಕೊಡುತ್ತಾಳೆ. ಹಾಗೆ ಶಾಪ ಕೊಟ್ಟು ಮುಂದೆ ನಡೆದ ಸಿರಿಯು ತನ್ನ ಮಾಯಾಶಕ್ತಿಯಿಂದ ಮಾವುಕಳ ಹೊಳೆಯನ್ನ ದಾಟುತ್ತಾಳೆ. ಆ ವೇಳೆಗೆ ತನ್ನ ಮಗ ಕುಮಾರನನ್ನ ಮಾಯಾಶಕ್ತಿಯಿಂದ ಮಾಯ ಮಾಡಿ ಮಾಯಾಲೋಕಕ್ಕೆ ಕಳುಹಿಸುತ್ತಾಳೆ. ಮುಂದೆ ಸಿರಿಯ ಆಪ್ತ ಸೇವಕಿ ದಾರು ಕೂಡ ಸಿರಿಯೊಂದಿಗೆ ಇರುತ್ತಾಳೆ. ಹೀಗೆ ಮಾಯಾಶಕ್ತಿಯಿಂದ ಮಾವುಕಳ ಹೊಳೆ ದಾಟಿದ ನಂತರ ಸಿರಿಗೆ ಇಬ್ಬರು ಅಣ್ಣ ತಮ್ಮಂದಿರಾದ ಬಿಳಿದೇಸಿಂಗರಾಯ ಮತ್ತು ಕರಿಯ ಕಾಮರಾಯ ಎಂಬುವವರು ಸಿಗುತ್ತಾರೆ. ಇವರು ಸಿರಿಯನ್ನ ತಮ್ಮ ಸ್ವಂತ ತಂಗಿಯಂತೆ ನೋಡಿಕೊಳ್ಳುತ್ತಾರೆ. ಸಿರಿ ಜಾತ್ರೆಯ ಈ ಸಿರಿ ಸಂಭ್ರಮದ ಆಯುನೋತ್ಸವದಲ್ಲಿ ನಮ್ಮ ಜೊತೆ ಇದ್ದಾರೆ ನಿವೃತ್ತ ಮುಖ್ಯೋಪಾಧ್ಯಾಯರಾಗಿರುವಂತಹ VK ರಾವ್ ಅವರು. ಬನ್ನಿ ಅವರನ್ನು ಮಾತನಾಡಿಸೋಣ. ಸಿರಿ ಜಾತ್ರೆಯ ಬಗ್ಗೆ ನಾನು ಸಾಧಾರಣ ಒಂದು 30 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಜಾತ್ರೆಗೆ ಸುಮಾರು 1 ಲಕ್ಷಕ್ಕೂ ಮಿಕ್ಕಿದಂಥ ಒಂದು ಸಭೆ ಇಲ್ಲಿ ಒಟ್ಟಾಗತ್ತೆ. ಸಿರಿ ಜಾತ್ರೆಯ ಒಂದು ವಿಶೇಷತೆ ಅಂತ ಕೇಳಿದ್ರೆ ಒಂದು ತುಳುನಾಡಿನ ಸಂಪ್ರದಾಯದ ಒಂದು ಹಬ್ಬ. ಈ ಒಂದು ಹಬ್ಬವನ್ನು ಈ ಕ್ಷೇತ್ರದಲ್ಲಿ ನಡೆಸ್ತಾ ಇದ್ದೇವೆ. ಇದರಲ್ಲಿ ವಿಶೇಷವಾದಂಥ 4 ಸ್ಥಾನ ಅಂತ ಹೇಳ್ತೇವೆ ನಾವು ನಂದಳಿಕೆಯ ಈ ಸಿರಿ ಜಾತ್ರೆಯ ಸ್ಥಳವನ್ನು. ಸಿರಿಗಳ ತವರೂರಾದಂಥ ಈ ನಂದಳಿಕೆ ಬಹಳ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದೆ. ಶ್ರೀ ಮಾಲಿಂಗೇಶ್ವರ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಚಾವಡಿ ಅರಮನೆ ಎಂಬುದು ಒಂದು ಭಾಳ ವಿಶೇಷವಾದಂಥ ಒಂದು ಮನ್ನಣೆ ಪಡೆದಂಥ ಸ್ಥಳ. ಈ ಮಾಲಿಂಗೇಶ್ವರ ದೇವಸ್ಥಾನಕ್ಕಿಂತಲೂ ಹೆಚ್ಚು ಗೌರವ ಮತ್ತು ಐತಿಹಾಸಿಕ ಇತಿಹಾಸವುಳ್ಳಂಥ ಕ್ಷೇತ್ರ ಚಾವಡಿ ಅರಮನೆ. ಚಾವಡಿ ಅರಮನೆಯ ಸುಂದರರಾಮ ಹೆಗಡೆಯವರು ಈ ಕ್ಷೇತ್ರದ ಆನುವಂಶಿಕ ಆಡಳಿತ ಮುಕ್ತೇಸರರು. ಅದನ್ನು ಮುಂದುವರಿಸಿಕೊಂಡು ಈಗ ಅವರ ಮಗ ಸುಹಾಸ್ ಹೆಗಡೆಯವರು ಸಿರಿ ಜಾತ್ರೆ ಯಶಸ್ವಿಯಾಗಬೇಕು ಅಂತೇಳಿ ಬೇರೆ ಬೇರೆ ರೀತಿಯ ಆಧುನಿಕವಾದಂಥ ಒಂದು ಪ್ರಯೋಗವನ್ನು ಮಾಡ್ತಾ ಇದ್ದಾರೆ. ಆ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಸಿರಿ ಜಾತ್ರೆ ಪರಿಚಯ ಆಗಬೇಕಂತೇಳಿ ಮೈಲಿಗಲ್ಲು ಮತ್ತು
ಬೇರೆ ಬೇರೆ ರೀತಿಯ ಪ್ರಸಾರವನ್ನು ಮಾಡಲಿಕ್ಕೆ ನಿಮ್ಮಂಥ ಟಿ ವಿ ಚಾನಲ್ಗಳಿರ್ಬೋದು, ಪತ್ರಿಕೆ ಮಾಧ್ಯಮಗಳಿರ್ಬೋದು, ಎಲ್ಲದರಲ್ಲಿಯೂ ಒಳ್ಳೆಯ ರೀತಿಯ ಪ್ರಚಾರವನ್ನು ಕೊಡ್ತಾ ಇದೆ. ಮತ್ತು ಬಂದವರಿಗೆ ಇಲ್ಲಿ ಊಟದ ವ್ಯವಸ್ಥೆ, ಆತಿಥ್ಯದ ವ್ಯವಸ್ಥೆ ಮತ್ತು ದೇವರ ದರ್ಶನ ಮಾಡಲಿಕ್ಕೆ ಭಾಳ ಸುಲಭವಾಗುವ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡ್ತಿದ್ದೇವೆ. ಇದು ನಮ್ಮ ಒಂದು ಈ ಸಿರಿ ಜಾತ್ರೆಯಲ್ಲಿ ಮಾಡುವಂಥದ್ದು. ಸುಮಾರು 1,000ಕ್ಕೂ ಮಿಕ್ಕಿದ ಸ್ವಯಂ ಸೇವಕರು 24 ಗಂಟೆ ಅವಿರತವಾದಂಥ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇದು ಯಾವ ಒಂದು ನಿಮ್ಮ ತುಳುನಾಡಿನ ಕ್ಷೇತ್ರಗಳಲ್ಲಿ ಇರಲಿಕ್ಕಿಲ್ಲ ಅಂಥ ಒಂದು ಸ್ವಯಂ ಸೇವಕರ ಸೇವೆ, ನಗುಮೊಗದ ಸೇವೆಯನ್ನು ಕೊಡ್ತಾ ಇದ್ದಾರೆ. ಯಾವುದೇ ಒಂದು ಪ್ರತಿಫಲಾಪೇಕ್ಷೆ ಇಲ್ಲದೆ ಹೆಗ್ಡೆಯವರ ಅಭಿಮಾನಿಗಳಾಗಿ, ದೇವರ ಭಕ್ತರಾಗಿ ಈ ಸ್ವಯಂ ಸೇವಕರು ಸೇವೆ ಮಾಡುವಂಥದ್ದು ಇಲ್ಲಿ ಇದು ಒಂದು ಪ್ರಸಿದ್ಧತೆಯನ್ನು ಪಡೆದಿದೆ. ಹಾಗಾಗಿ ಎಲ್ಲೆಲ್ಲಿ ಕ್ಷೇತ್ರದವರು ಇಲ್ಲಿ ಬಂದು ಸ್ವಯಂ ಸೇವಕರ ತಂಡದ ಒಂದು ಅನುಭವಗಳನ್ನು ಪಡೆದುಕೊಂಡು ಹೋಗ್ತಾ ಇದ್ದಾರೆ. ಅಣ್ಣಂದಿರೊಂದಿಗೆ ಜೀವನ ಮಾಡುತ್ತಿದ್ದ ಸಿರಿಯ ಸೊಬಗು ಸೌಂದರ್ಯವನ್ನ ಕಂಡು ಕೋಣ್ಸರಾಳ್ವನೆಂಬ ರಾಜ ಮಾರು ಹೋಗುತ್ತಾನೆ. ಈ ವಿಚಾರವನ್ನ ಸಿರಿಯ ಸಹೋದರನಲ್ಲಿ ಕೇಳುತ್ತಾನೆ. ಹೀಗೆ ಸಿರಿಯ ಸಹೋದರರು ಈ ವಿಚಾರವಾಗಿ ಸಿರಿಯನ್ನ ಒಪ್ಪಿಸಿ ಕೋಣ್ಸ್ವರಾಳನಿಗೆ ಮದುವೆ ಮಾಡುತ್ತಾರೆ. ಮುಂದೆ ಸಿರಿಯು ಕೋಣ್ಸ್ವರಾಳ್ವನಿಂದ ಒಂದು ಹೆಣ್ಣು ಮಗುವನ್ನ ಪಡೆಯುತ್ತಾಳೆ. ಅವಳಿಗೆ ಸೊನ್ನೆ ಎಂದು ನಾಮಕರಣ ಮಾಡುತ್ತಾಳೆ. ಸಿರಿಯು ಹೆಣ್ಣು ಮಗುವಿಗೆ ಜನ್ಮ ನೀಡಿದ ಬಳಿಕ ತಾನು ಆ ಮಗುವನ್ನ ಕೋಣ್ಸರಾಳ್ವನ ಮೊದಲನೆಯ ಹೆಂಡತಿಯ ಕೈಗೆ ಮಗುವನ್ನ ಕೊಟ್ಟು ತಾನು ತನ್ನ ಆಪ್ತ ಸೇವಕಿ ದಾರುವಿನೊಂದಿಗೆ ಮಾಯಾಲೋಕವನ್ನ ಸೇರುತ್ತಾಳೆ. ಹೀಗೆ ಸೊನ್ನೆಯು ತನ್ನ ಬಾಲ್ಯವನ್ನು ನಂದಳಿಕೆಯಲ್ಲಿ ಕಳೆಯುತ್ತಾಳೆ.
ಸಿರಿ ಸಂಭ್ರಮ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ಬಳಿಕ. ಸಿರಿ ಸಂಭ್ರಮ ಕಾರ್ಯಕ್ರಮದ ಪ್ರಾಯೋಜಕರು ರತ್ನ ಫಾರ್ ಎವರ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್, ನಿಟ್ಟೆ, ಕಾರ್ಕಳ. ಸಿರಿ ಸಂಭ್ರಮ ಕಾರ್ಯಕ್ರಮದ ಪ್ರಾಯೋಜಕರು ರತ್ನ ಫಾರ್ ಎವರ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್, ನಿಟ್ಟೆ, ಕಾರ್ಕಳ. ವಿರಾಮದ ಬಳಿಕ ರತ್ನ ಫಾರ್ ಎವರ್ ನಿಟ್ಟೆ ಅರ್ಪಿಸುವ ಸಿರಿ ಸಂಭ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಬನ್ನಿ, ಈ ನಂದಳಿಕೆಯ ಚಾವಡಿ ಅರಮನೆ ಅನ್ನುವಂಥದ್ದು ಸುಹಾಸ್ ಹೆಗಡೆ ಅವರ ನೇತೃತ್ವದಲ್ಲಿ ಪ್ರತಿ ವರ್ಷವೂ ಕೂಡ ವಿಭಿನ್ನವಾಗಿ ಜನರ ಮನಸೂರೆಗೊಳ್ತಾ ಇದೆ. ಸುಹಾಸ್ ಹೆಗ್ಡೆ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಆಯನೋತ್ಸವದ ಸಂಪೂರ್ಣ ಚಿತ್ರಣ ಮತ್ತು ಅದರ ವಿಶಿಷ್ಟತೆ ಮತ್ತು ಶ್ರೇಷ್ಠತೆಯ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ಬರೋಣ. ಸೊನ್ನೆಗೆ ವಿವಾಹವನ್ನು ಮಾಡಲಾಗಿ ಅವಳಿಗೆ ಇಬ್ಬರು ಅವಳಿ ಕುವರಿಯರು ಜನಿಸುತ್ತಾರೆ. ಅವರಿಗೆ ಅಬ್ಬಗ, ದಾರಗ ಎಂದು ನಾಮಕರಣ ಮಾಡುತ್ತಾರೆ. ಆ ಅವಳಿ ಕುವರಿಯರು ಶ್ರೀ ಉರಿಬ್ರಹ್ಮ ದೇವರ ಹರಕೆಯಿಂದ ದೈವಿ ಸಂಭೂತರಾಗಿ ಜನಿಸಿದವರಾಗಿರುತ್ತಾರೆ. ಮುಂದೆ ಈ ಅವಳಿ ಕುವರಿಯರು ಬೆಳೆದು ಬಂದ ಹಾಗೆ ಅವರಿಗೆ ರಾಮಲಕ್ಷ್ಮಣರೆಂಬ ಅವಳಿ ಕುವರರ ಜೊತೆ ಮದುವೆ ಮಾಡಲು ನಿಶ್ಚಯಿಸುತ್ತಾರೆ. ಆದರೆ ಈ ವೇಳೆಗಾಗಲೇ ಸೊನ್ನೆ ತನ್ನ ಹರಕೆಯನ್ನ ಮರೆತು ಬಿಡುತ್ತಾಳೆ. ಒಂದು ದಿನ ಶ್ರೀ ಉರಿಬ್ರಹ್ಮ ದೇವರ ಸಂಕಲ್ಪದಂತೆ ಅಬ್ಬಗ, ದಾರಗ ಚೆನ್ನೆಮಣೆ ಆಟದಲ್ಲಿ ಮರಳಾಗಿ ಅದರಿಂದಲೇ ಇಬ್ಬರು ಹೊಡೆದುಕೊಂಡು ದಾರುಣ ದಾರುಥ್ಯವನ್ನ ಕಾಣುತ್ತಾರೆ. ಹೀಗೆ ಅವರ ಅಂತ್ಯದೊಂದಿಗೆ ಇಬ್ಬರು ದೈವತ್ವಕ್ಕೇರುತ್ತಾರೆ. ತನ್ನ ಕುವರಿಯರು ಮರಣದ ವಾರ್ತೆಯನ್ನ ತಿಳಿದ ಸೊನ್ನೆಯು ತಾನು ಕೂಡ ತನ್ನ ತಾಯಿಯ ಸಿರಿಯನ್ನ ನೆನೆದುಕೊಂಡು ಮಾಯಾಲೋಕ ಸೇರುತ್ತಾಳೆ. ಮುಂದೆ ಸೊನ್ನೆಯ ಮಕ್ಕಳಾದ ಇವರೇ ಮುಂದೆ ಅಬಗ, ದಾರಗ ಎಂಬ ದೈವಗಳಾಗಿ ಮೆರೆಯುತ್ತಾರೆ. ಈ ಕುವರಿಯರು ತನ್ನ ಅಜ್ಜಿ ಸಿರಿಯೊಂದಿಗೆ ಮಾಯಾಲೋಕ ಸೇರಿದೊಡನೆ ಅಲ್ಲಿ ಸಿರಿಗಳ ಲೋಕ ನಿರ್ಮಾಣವಾಗುತ್ತದೆ. ಹಿಂದೆ ಈ ಅವಳಿ ಕುವರಿಯ ಅಜ್ಜಿ ಸಿರಿಯು ನಂದಳಿಕೆಯ ಮಹಾಲಿಂಗೇಶ್ವರ ದೇವರಲ್ಲಿ ಮುಂದೆ ನನ್ನ ಮೊಮ್ಮಕ್ಕಳು ನಿಮ್ಮ ಸಾನ್ನಿಧ್ಯಕ್ಕೆ ಬಂದಾಗ ಅವರಿಗೆ ಇಲ್ಲಿ ಆಶ್ರಯ ನೀಡಬೇಕೆಂದು ಕೇಳಿರುತ್ತಾಳೆ. ಅದೇ ರೀತಿಯಲ್ಲಿ ಈ ಕುವರಿಯರು ಮಾಯಾಲೋಕವನ್ನ ಸೇರಿದ ಬಳಿಕ ಕೆಲವೊಂದು ಮಹೋನ್ನತ ಶಕ್ತಿಯ ಉದಯವಾಗುತ್ತದೆ. ಆರಂಭಗೊಂಡು ಅವಳ ಮಕ್ಕಳು, ಮೊಮ್ಮಕ್ಕಳು ಮತ್ತು ಸೇವಕಿಯರನ್ನೊಳಗೊಂಡ 7 ಜನರ ಮಾಯಾಲೋಕದಲ್ಲಿ ಐಕ್ಯವಾಗಿ ಅಲ್ಲಿ ಸಪ್ತಸಿರಿಗಳ ಶಕ್ತಿ ಆವಿರ್ಭವಿಸುತ್ತದೆ. ಈ ಸಪ್ತಸಿರಿಗಳು ಮುಂದೆ ತುಳುನಾಡಿನ ಕಾರ್ಣಿಕ ಸಪ್ತಮಾತೃಕೇಯರಾಗುತ್ತಾರೆ. ಅವರುಗಳೆಂದರೆ ಸಿರಿ, ದಾರು, ಸೊನ್ನೆ, ಗಿಂಡೆ, ಸಾಮು ಮತ್ತು ಅಬ್ಬಗ, ದಾರಗ. ಈ 7 ಜನರೇ ಸಪ್ತಸಿರಿಗಳು. ಅಂತೆ ಸಪ್ತಮಾತೃ
ಮಾತೃಕೆಯರೊಂದಿಗೆ ಒಬ್ಬ ಕುಮಾರ, ವೀರಭದ್ರ ಅಥವಾ ಗಣಪತಿ ಇರುವಂತೆ ತುಳುನಾಡಿನ ಸಿರಿಗಳ ಜೊತೆ ಸಿರಿಯ ಕುವರ, ಕುಮಾರ ಇರುತ್ತಾನೆ. ಈ ರೀತಿಯಲ್ಲಿ ದೈವಲೀಲೆಯನ್ನ ತೋರಿಸುವ ಉದ್ದೇಶದಿಂದ ಭೂಮಿಯಲ್ಲಿ ಮಾನವರಾಗಿ ಜನಿಸಿ ತಾವು ದೈವತ್ವಕ್ಕೇರಿದ ಈ ಸಪ್ತಸಿರಿಗಳ ಮಾಯಾಲೋಕದ ನಿರ್ಮಾಣದಿಂದ ಮೊದಲುಗೊಂಡು ತುಳುನಾಡಿನ ಉದ್ದಕ್ಕೂ ಸಿರಿ ಜಾತ್ರೆ ಆರಂಭವಾಯಿತು. ಹೀಗೆ ಮಾಯಾಲೋಕ ಸೇರಿದ ಅವಳಿ ಕುವರಿಯರು ನಂದಳಿಕೆ ಶ್ರೀ ಮಾಲಿಂಗೇಶ್ವರ ದೇವಳ ನಿರ್ಮಾಣಕ್ಕೆ ಸಂಕಲ್ಪ ತೊಟ್ಟು ಶ್ರೀ ಹೂವಯ್ಯ ಪೇರ್ಗಡೆಯವರಿಗೆ ಪ್ರೇರಕ ಶಕ್ತಿಯಾಗಿ ಶಿರ್ವ ಸಮೀಪದ ಪಿಳಾರುವಿನಿಂದ ಬಲಿಮೂರ್ತಿಯನ್ನ ತಮ್ಮ ಲೀಲೆಯಿಂದ ತಂದಿರಿಸುತ್ತಾರೆ. ಬಲಿಮೂರ್ತಿ ತಂದಿರಿಸಿದ ಜಾಗ ಇಂದು ಬಲ್ಲೇಶ್ವರ ಎಂದು ಖ್ಯಾತವಾಗಿದೆ. ಸುಹಾಸ್ ಹೆಗ್ಡೆ ಅವರ ನೇತೃತ್ವದಲ್ಲಿ ಸಿರಿ ಜಾತ್ರೆ ಒಂದು 4 ವರ್ಷದಿಂದ ರಾಜ್ಯಾದ್ಯಂತ ಪ್ರಸಿದ್ಧಿಯನ್ನು ಪಡೆದಿದೆ. ಅದು ಅವರ ಕ್ರಿಯೇಟಿವಿಟಿ ನಿಮಗೆ ಗೊತ್ತಿರಬಹುದು. ಒಂದನೇದಾಗಿ ಅವರು ಪ್ರಚಾರಕ್ಕಾಗಿ ಬಳಸಿದ ಒಂದು ರೀತಿ, ದೃಶ್ಯ ಮಾಧ್ಯಮ, ಸುದ್ದಿ ಮಾಧ್ಯಮದ ಹೊರತಾದಂತಹ, ಈಗ ಫ್ಲೆಕ್ಸಿಯಲ್ಲಿ ಎಲ್ಲರೂ ಮಾಡ್ತಾರೆ, ಅದನ್ನು ಹೊರತುಪಡಿಸಿ ಒಂದು ಮೈಲಿಗಲ್ಲಿಯನ್ನು ಸಾಮಾನ್ಯ ಜನರನ್ನು ಮುಟ್ಟುವಂಥ ಒಂದು ಹೊಸ ಆವಿಷ್ಕಾರವನ್ನು ಸುಹಾಸ್ ಹೆಗ್ಡೆ ಅವರು ಮಾಡಿದ್ದಾರೆ. ಇದು ಇವತ್ತು ರಾಜ್ಯಾದ್ಯಂತ ಪ್ರಸಿದ್ಧಿ ಪಡೆದಿದೆ. ಇವತ್ತು ಸಹಸ್ರಾರು ಜನ ಈ ಸಿರಿ ಜಾತ್ರೆಗೆ ಬರ್ತಾ ಇದ್ದಾರೆ. ಒಂದು ಸಿರಿ ಜಾತ್ರೆ ಇಷ್ಟು ಪ್ರಸಿದ್ಧಿ ಪಡಬೇಕಾದ್ರೆ ಅದರ ಹಿಂದೆ ಸುಹಾಸ್ ಹೆಗ್ಡೆ ಅವರ ಪರಿಶ್ರಮ ಜೊತೆಗೆ ಅವರ ಹೊಸ ಹೊಸ ಆವಿಷ್ಕಾರಗಳು ಕಾರಣವಾಗಿದೆ. ಸೊ ಸುಹಾಸ್ ಹೆಗ್ಡೆ ಅವರ ಈ ಒಂದು ಅವಿರತವಾದ ಪ್ರಯತ್ನ ಹಾಗೂ ಹೊಸತನವನ್ನು, ಪ್ರತಿಯೊಂದು ಕೆಲಸದಲ್ಲಿ ಹೊಸತನವನ್ನು ಅವರು ಮಾಡುವ ರೀತಿ ಇವತ್ತು ಸಿರಿ ಜಾತ್ರೆ ಕೂಡ ರಾಜ್ಯಾದ್ಯಂತ ಹೆಸರು, ನಂದಳಿಕೆ ಸಿರಿ ಜಾತ್ರೆ ಸ್ಪೆಷಲಿ ಆಗಿ ರಾಜ್ಯಾದ್ಯಂತ ಹೆಸರುವಾಸಿಯಾಗಲು ಕಾರಣವಾಗಿದೆ. ಸುಹಾಸ್ ಹೆಗ್ಡೆ ಅವರು ಒಂದು ಯುವಕರಿಗೆ ಒಂದು ರೋಲ್ ಮಾಡೆಲ್ ಕೂಡ ಆಗಿರ್ತಾರೆ. ಜೈನರಸರು ಗುಣಪಾಲ ನಂದರಸಸ್ಸಿಂದ ರಚಿತವಾದ ಜಿನಮಂದಿರವನ್ನ ಪರಿವರ್ತಿಸಿ ಕಟ್ಟಿದ ಮಂದಿರದೊಳಗೆ ಇಷ್ಟಮೂರ್ತಿ ಶ್ರೀ ಮಾಲಿಂಗೇಶ್ವರ ದೇವರ ಜೊತೆಯಲ್ಲಿ ಅಬ್ಬಗ ದಾರಗರಾದ ನಮ್ಮಿಬ್ಬರನ್ನ ಏಕಗರ್ಭದಲ್ಲಿ ಆರೂಢಗೊಳಿಸುವಂತೆ ಆದೇಶವನ್ನ ನೀಡಿ ಕಡೆತ ಆರತಿ ಏರಿಗು ಕೊರುಡು ಎದ್ದು ಮಹಾಮಹಿಮ ತನ್ನ ಒಡೆಯನಾದ ಮಹಾಲಿಂಗೇಶ್ವರನ ಅಂತಿಮ ಮಂಗಳಾರತಿಯನ್ನ ತಮಗೆ ಬೆಳಗಿಸಬೇಕೆಂದು ಅನುಜ್ಞೆಗೊಳಿಸಿ ರೂಢಸ್ಥರಾಗುತ್ತಾರೆ. ಇಂದು ನಂದಳಿಕೆ ಮಹಾಲಿಂಗೇಶ್ವರ ಸಾನ್ನಿಧ್ಯದಲ್ಲಿ ಅವಳಿ ಕುವರಿಯರು ಅಬ್ಬಗ ದಾರಗರ ಮಹಿಮೆ ಅಪಾರ. ಈ ರೀತಿಯಲ್ಲಿ ಸಿರಿಜಾತ್ರೆಯು ನಂದಳಿಕೆಯಿಂದ ಮೊದಲಿಗೆ ಪ್ರಾರಂಭಗೊಂಡು ಮುಂದೆ ಹಿರಿಯಡ್ಕ, ಕವತ್ತಾರು, ಬೆಳ್ತಂಗಡಿ, ಪಾಂಗಾಳ ಮುಂತಾದೆಡೆಗಳಲ್ಲಿ ವರ್ಷಂಪ್ರತಿ ನಡೆಯುತ್ತದೆ. ಹೀಗೆ ಈ ಸಿರಿಜಾತ್ರೆಯು ಬಹಳ ಪ್ರಸಿದ್ಧಿಯನ್ನ ಹೊಂದಿದೆ. ನಂದಳಿಕೆಯು ತುಳುನಾಡಿನ ಇತರ ಎಲ್ಲ ಸಿರಿ ಕ್ಷೇತ್ರಗಳಿಗೆ ಮೂಲ ಕ್ಷೇತ್ರವೆಂದು ಇಲ್ಲಿಂದಲೇ ಸಪ್ತಸಿರಿಗಳ ಆರಾಧನೆ ಸಂಪನ್ನಗೊಂಡು
ಮೂಲ ಸಿರಿ ಕ್ಷೇತ್ರವೆಂಬ ಹೆಗ್ಗಳಿಕೆಗೆ ಭಾಜನವಾಗುತ್ತದೆ. ಹೀಗೆ ಸತ್ಯದ ಸಿರಿಗಳಿಗೆ ಹುಟ್ಟು ನಂದಳಿಕೆ, ಬೆಳವಣಿಗೆ ಹಿರಿಯಡ್ಕ, ಅವತಾರ ಕವತ್ತಾರು ಎಂಬುದಾಗಿ ಮುಂದೆ ತೌಳವ ದಸದಿಸೆಯಲ್ಲಿ ಲೋಕ ಸುಭಿಕ್ಷೆಗಾಗಿ ಶ್ರೀ ಸಪ್ತಸಿರಿ ಅಬ್ಬಗ ದಾರುಗರು ಮೋಹದಿಂದ ಪ್ರಕಟವಾಗುತ್ತಾರೆ. ಹೀಗೆ ಸಿರಿಜಾತ್ರೆಯಲ್ಲಿ 95% ಮಹಿಳೆಯರು ಇರುತ್ತಾರೆ. ಈ ವೈದಿಕ ಆರಾಧನೆಯಲ್ಲಿ ಮೇಲು ಕೀಳೆಂಬ ಭೇದ ಭಾವ ಇಲ್ಲದೆ ಸಹಸ್ರಾರು ಜನ ಭಾಗವಹಿಸುತ್ತಾರೆ. ನೂರಾರು ಮಹಿಳೆಯರ ಮೇಲೆ ಸಪ್ತ ಸಿರಿಗಳು ಆವೇಶಗೊಂಡರೆ ಕೆಲವರಲ್ಲಿ ಇತರ ದೈವಗಳ ಆವೇಶವಾಗುತ್ತದೆ. ಅಂತೆಯೇ ಈ ಸಪ್ತ ಸಿರಿಗಳ ಜೊತೆಯಲ್ಲಿ ಒಬ್ಬ ಸಿರಿಯ ಕುಮಾರನೂ ಇರುತ್ತಾನೆ. ಇವರೆಲ್ಲರೂ ಬಿಳಿಯ ಇಲ್ಲವೇ ಕೆಂಪು ವಸ್ತ್ರವನ್ನುಟ್ಟು ಈ ಧಾರ್ಮಿಕ ಕಾರ್ಯದಲ್ಲಿ ತೊಡಗುತ್ತಾರೆ. ಇವರಲ್ಲಿ ದೈವ ಆವೇಶವಾಗುವಾಗ ಸಿರಿಪುಷ್ಪ ಹಿಡಿದು ಆವೇಶವಾಗುತ್ತಾರೆ. ಸಿರಿದೇವಿಯು ಸಿಂಗಾರದ ಕೊನೆಯಲ್ಲಿ ಆಯೋಜನೆಯಾದ ಕಾರಣ ಈ ಪುಷ್ಪವನ್ನ ಉಪಯೋಗಿಸಲಾಗುತ್ತದೆ. ಅಂತೆಯೇ ಈ ಸಪ್ತ ಸಿರಿಗಳು ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ರೀತಿಯ ಕಾರ್ಣಿಕವನ್ನ ತೋರಿಸುತ್ತಾರೆ. ಮಂದಾರ್ತಿ ಸಮೀಪದ ಮಣ್ಣಿಕಲ್ಲಿನ ಶ್ರೀ ಅಗರ್ಭ ದಾರಗೇಶ್ವರಿ ದೇವಸ್ಥಾನವು ಒಂದು ಶಕ್ತಿಪ್ರದ ಕ್ಷೇತ್ರವಾಗಿದೆ. ಹೀಗೆ ಪ್ರಧಾನ ದೇವತೆಯಾಗಿಯೂ ಉಪದೇವತೆಗಳಾಗಿಯೂ ಹಲವಾರು ಸ್ಥಳದಲ್ಲಿ ನೆಲೆಸಿ ನಿಂತಿದ್ದಾಳೆ. ನಂದಳಿಕೆ ಮತ್ತು ಕವತ್ತಾರು ಮಹಾಲಿಂಗೇಶ್ವರನ ಜೊತೆಯಲ್ಲಿ ಹಿರಿಯಡ್ಕ ಪಾದೆಮಠದಲ್ಲಿ ವೀರಭದ್ರ ಪರಿವಾರವಾಗಿ ಆವೇಶವಾಗಿ ಬರುತ್ತಾರೆ. ಸಿರಿಜಾತ್ರೆಯನ್ನ ಆಯನೋತ್ಸವ ಎಂದು ಕರೆಯಲಾಗುತ್ತದೆ. ಹೀಗೆ ಹುಣ್ಣಿಮೆಯಂದು ಆರಂಭವಾಗುವ ಆಯೋತ್ಸವವು ನಂದಳಿಕೆಯಿಂದ ಆರಂಭಗೊಂಡು ಹಿರಿಯಡ್ಕ ಕವತ್ತಾರು ಹೀಗೆ ಎಲ್ಲ ತುಳುನಾಡಿನ ಎಲ್ಲೆಡೆಗಳಲ್ಲಿ ಸಂಪನ್ನವಾಗುತ್ತದೆ. ಹಿರಿಯಡ್ಕದಲ್ಲಿ ಹಗ್ಗಿನ ಹುಣ್ಣಿಮೆಯಂದು ಆಯೋತ್ಸವವು ನೆರವೇರುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ನಂದಳಿಕೆಯ ಅರಮನೆಯ ಸೊಬಗು ಮತ್ತು ಸಿರಿ ಆಯನೋತ್ಸವದ ಸಂಭ್ರಮ. ನಂದಳಿಕೆಯ ಅರಮನೆಯ ಈ ಸಿರಿ ಆಯನೋತ್ಸವ ಎನ್ನುವಂತಹದ್ದು ತುಳುನಾಡಿಗೆ ಬಹಳ ಶ್ರೇಷ್ಠತಮವಾದ ಸಂಗತಿ. ಹಾಗಾಗಿ ತುಳುವರಿಗೆ ಇದೊಂದು ಹೆಮ್ಮೆಯ ಸಂಗತಿ ಕೂಡ. ಇಲ್ಲಿಗೆ ಸಿರಿ ಸಂಭ್ರಮ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ನಿರಂತರ ಸುದ್ದಿ ಮನರಂಜನೆಗಾಗಿ ವೀಕ್ಷಿಸ್ತಾ ಇರಿ ಸ್ಪಂದನ. ಸಿರಿ ಸಂಭ್ರಮ ಕಾರ್ಯಕ್ರಮದ ಪ್ರಾಯೋಜಕರು ರತ್ನ ಫಾರ್ ಎವರ್ ಫ್ಯಾಮಿಲಿ ರೆಸ್ಟೋರೆಂಟ್, ಫುಡಿಂಗ್ ಅಂಡ್ ಲಾಡ್ಜಿಂಗ್, ನಿಟ್ಟೆ ಕಾರ್ಕಳ.